ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ಅಲ್ಪಸಂಖ್ಯಾತ ಪದಾಧಿಕಾರಿಗಳ ಸಭೆ ನಡೆದಿದ್ದು ಎಸ್ಡಿಪಿಐ ಹಾಗೂ ಎಂಐಎಂ ವಿರುದ್ಧ ಮಂಗಳೂರು ಕ್ಷೇತ್ರ ಶಾಸಕ ಮಾಜಿ ಸಚಿವ ಯುಟಿ ಖಾದರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಭಾವನಾತ್ಮಕವಾಗಿ ನೀವು ಯಾರೂ ಬಲಿಯಾಗಬೇಡಿ. ಎಸ್ಡಿಪಿಐ ಎಂಐಎಂ ಅನ್ನ ಆರ್ಎಸ್ಎಸ್ ಬಿಜೆಪಿ ಬಳಸಿಕೊಳ್ತಾ ಇದೆ. ಭಾವನಾತ್ಮಕವಾಗಿ ಸಮುದಾಯವನ್ನ ಬಲಿ ಕೊಡುವವರು ಕಾಂಗ್ರೆಸ್ಸಿಗೆ ಮಾರಕರಾಗ್ತಾರೆ. ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಪಕ್ಷದ ಕಾರ್ಯಕರ್ತರು ಯಾರೂ ಆತಂಕಗೊಳ್ಳುವಂತಹ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದರು. ಇನ್ನು ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಎಂದು ನಾವು ಹೇಳಿಲ್ಲ. ಸಾವರ್ಕರ್ ಅಂತೆ 1000 ಜನ ಅಂಡಮಾನ್ ಜೈಲಿಗೆ ಹೋಗಿದ್ದಾರೆ. ಸಾವರ್ಕರ್ ಜೈಲಿನಲ್ಲಿ 10 ಕ್ಷಮಾಪಣಾ ಪತ್ರವನ್ನ ಬ್ರಿಟಿಷರಿಗೆ ಬರೆದಿದ್ದಾರೆ. ನನ್ನದು ತಪ್ಪಾಗಿದೆ, ನೀವು ಹೇಳಿದಂತೆ ಕೇಳ್ತೀನಿ ಎಂದು ಹೇಳಿಕೊಂಡಿದ್ದಾರೆ. ಅಂಡಮಾನ್ ಜೈಲಿನಲ್ಲಿ ಪ್ರಾಣಾರ್ಪಣೆ ಮಾಡಿದವರು ದೇಶಭಕ್ತರ, ಕ್ಷಮಾಪಣಾ ಪತ್ರ ಬರೆದು ಹೊರಗೆ ಬಂದವರು ದೇಶಭಕ್ತರ ಎಂದು ಬಿಜೆಪಿ ನಾಯಕರನ್ನ ಪ್ರಶ್ನಿಸಿದ್ರು. ನಿಮಗೆ ತಾಕತ್ ಧೈರ್ಯ ಇದ್ರೆ ಅಖಂಡ ಭಾರತ ಮಾಡಿ. ಆಗಸ್ಟ್ 14 ಬಂದ್ರೆ ಅಖಂಡ ಭಾರತದ ಬಗ್ಗೆ ಮಾತನಾಡ್ತೀರಿ. ಬಿಜೆಪಿಗರೇ, ಯುವಕರ ದಿಕ್ಕನ್ನ ತಪ್ಪಿಸಬೇಡಿ. ಅಧಿಕಾರ ಇದ್ದಾಗ ಒಂದು, ಇಲ್ಲದಿದ್ದಾಗ ಒಂದು ಮಾತನಾಡಬೇಡಿ ಎಂದು ವಾಗ್ದಾಳಿಯನ್ನು ನಡೆಸಿದ್ರು. ಆಗಸ್ಟ್ 14ಕ್ಕೆ ನಾವು ಅಖಂಡ ಭಾರತ ಮಾಡ್ತೇವೆ, ಅಖಂಡ ಭಾರತ ಮಾಡ್ತೇವೆ ಯುವಕರನ್ನ ಸೇರಿಸಿಕೊಂಡು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಿದ್ವಿ. ಎಲ್ಲಿ ಹೋಯ್ತು ಮಾಡಿ? ಯಾರು ಬೇಡದ್ದು ಅಂತಾರೆ? ನಾವು ಕೂಡ ಅಲ್ಪಸಂಖ್ಯಾತ ಘಟಕಗಳನ್ನು ಕಾಪುಂತ ನಾವು ಡಿಮಾಂಡ್ ಮಾಡ್ತಾ ಇದ್ದೇವೆ. ಬಿಜೆಪಿ ಹತ್ರ ನಿಮ್ಗೆ ತಾಕತ್ತು ಮತ್ತು ಧೈರ್ಯ ಇದ್ರೆ ಆದಷ್ಟು ಬೇಗ ಅಖಂಡ ಭಾರತ ನಿರ್ಮಾಣ ಮಾಡಿ ಎಲ್ಲರೂ ನೀವು ಸೇರಿಸಿ ನಮಗೆ ಭೂಪಟದಲ್ಲಿ ಅದು ಮಾಡಿ ಅಂತ ನಾವು ಇಲ್ಲಿಂದ ನಿಮ್ಗೆ ಕೇಳ್ತಾ ಇವತ್ತು ವಿಚಾರವಾಗಿ ಮಾಡ್ತೇವೆ. ಅದನ್ನ ಮಾಡಿ ಒಂದು ನೀವು ಅಧಿಕಾರ ಇಲ್ಲದಿದ್ದಾಗ ಒಂದು ಜನರು ದಿಕ್ಕು ತಪ್ಪಿಸುವುದು ಮಾತಾಡುವಂಥದ್ದು, ಅಧಿಕಾರಕ್ಕೆ ಬಂದ ನಂತರ ನೀವು ಇನ್ನೊಂದು ಮಾತಾಡಿ ಜನರನ್ನು ದಿಕ್ಕು ತಪ್ಪಿಸಿ ಈ ಒಂದು ವರ್ಷ ನೀವು ಅಧಿಕಾರಕ್ಕೆ ಬಂದು ಜನರನ್ನು ಶೋಷಣೆ ಮತ್ತು ಸಂಕಷ್ಟಗೊಳಪಟ್ಟ ಸಂದರ್ಭದಲ್ಲಿ ಕಾಂಗ್ರೆಸ್ ಸಹಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮುಂದೆ ಹೋಗುವಂತ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಹುಶಃ ಅಧಿಕಾರಕ್ಕೆ ಬಂದ ನಂತರ ಏನೆಲ್ಲ ಮಾಡಿ ನಿಮ್ಗೆ ಏನ್ ಕೊಡುವುದು ಗೊತ್ತಿದೆ, ಯಾವ್ದು ಕೊಡುವುದು ವಿಚಾರ ಇಲ್ಲ. ನಮ್ಗೆ ಇವತ್ತು ಸಾವರ್ಕರ್ ಬಗ್ಗೆ ನಮ್ಗೆ ಚರ್ಚೆ ಮಾತಾಡಿದ್ರೆ ನೀವು ಕೂಡ ಧೈರ್ಯವಾಗಿ ಚರ್ಚೆ ಮಾಡ್ಬೇಕು. ಸಾವರ್ಕರ್ ಫ್ರೀಡಮ್ ಫೈಟರ್ ಅಲ್ಲ ಅಂತ ನಾವು ಯಾರು ಕೂಡ ಹೇಳಿಲ್ಲ. ಸ್ವತಂತ್ರ ಹೋರಾಟಗಾರ ಅಲ್ಲ ಅಂತ ನಾವು ಯಾರು ಹೇಳಿದ್ದೇವೆ? ಯಾರು ಕೂಡ ಹೇಳಿಕ್ ಹೋಗ್ಲಿಲ್ಲ. ಅವ್ರು ಸ್ವತಂತ್ರ ಹೋರಾಟಗಾರ ಹೌದು, ಅಂಡಮಾನ್ ಜೈಲಿಗೆ ಹೋಗುದು ಹೌದು, ಅದನ್ನು ಕೂಡ ನಾವಿಲ್ಲ ಅಂತ ಯಾರು ಕೂಡ ಹೇಳಿಲ್ಲ. ಸಾವರ್ಕರ್ ಹೋದಾಗೆ 1000 ಜನ ಹೋಗಿದ್ದಾರೆ ಅಂಡಮಾನ್ ಜೈಲಿಗೆ. ಅಲ್ಲಿ ತುಂಬಾ ಜನ ಜೀವ ಶಿಕ್ಷೆಗೆ ಅಲ್ಲೇ ಸತ್ತು, ನಾವೆಲ್ಲ ಅಲ್ಲೇ ಸತ್ತು. ಕೆಲವರಿಗೆ ನೇಣಿಗೆ ನೇಣು ಹಾಕಿ 15 ಕೊಂದ್ರು. ಇನ್ನು ಕೆಲವರಿಗೆ ಜೀವನದಲ್ಲಿರುವಾಗಲೇ ಅವರು ಶೂಟ್ ಮಾಡಿ ಕೊಂದ್ರು. ಈ ದೇಶಕ್ಕಾಗಿ ಅವರನ್ನು ಜೀವನ ತ್ಯಾಗ ಮಾಡಿ. ಸಾವರ್ಕರ್ ಜೈಲಲ್ಲಿದ್ದು ಬ್ರಿಟಿಷರಿಗೆ 10 ಲೆಟರ್ ಬರೆದು, ನನ್ನಿಂದ ತಪ್ಪಾಯಿತು, ನಾನು ಈ ರೀತಿ ಮಾಡುವುದಿಲ್ಲ, ನಾನು ನಿಮ್ಮ ಕ್ಷಮೆ ಕೇಳ್ತೇನೆ, ನಾನು ನಿಮ್ಗೆ ಹೇಗೆ ಹೇಳ್ತೇನೆ ಹಾಲಿಕ್ಕೆ ಅಂತ ಹೇಳಿ 10 ಕ್ಷಮಾಪಣಾ ಪತ್ರವನ್ನು ಜೈಲಿನಿಂದ ಬ್ರಿಟಿಷರಿಗೆ ಬರೆದು. ಈ ದೇಶಕ್ಕಾಗಿಯೇ ಬ್ರಿಟಿಷರ ಜೊತೆ ಸೇರಿಕೊಂಡವರು ನಾವು ವೈಭವಿಸಬೇಕಾ? ಅದು ಈ ದೇಶಕ್ಕಾಗಿ ತೀರಿ ಹೋದವರು ಗುಂಡಿಗೆ ಬಲಿಯಾದವರು ಗೌರವಿಸಬೇಕಾಗುವುದು. ಇದು ಒಂದು ಬಹಳ ಸ್ಪಷ್ಟವಾದ ಪ್ರಶ್ನೆಯಲ್ಲಿ ಇರುವಂತ ಅದು ತೀರ್ಮಾನ ಅವ್ರು ಯಾರು ಸೇರ್ತಾರೆ ಅವ್ರು ಮಾಡೋದು ವಿಚಾರ ಆಗ್ಬೇಕು. ಬಿಜೆಪಿ ಮತ್ತು ಆರ್ಎಸ್ಎಸ್ ನ ಎಜೆಂಡಾವನ್ನು ಎಸ್ಡಿಪಿಎಂ ಮತ್ತು ಎಂಐಎಂ ನವರು ಇಂಪ್ಲಿಮೆಂಟ್ ಮಾಡ್ತಾರೆ. ಅದಂದ್ರೆ ನೀವು ಒಗ್ಗಟ್ಟಾಗಿ ಇರಬಾರ್ದು ಅಂತೇಳಿ ಅವರ ಉದ್ದೇಶವನ್ನು ಇವರು ಎದುರಿಸ್ತಾರೆ. ಅದಕ್ಕಾಗಿ ನಾವು ಭಾವನಾತ್ಮಕವಾಗಿ ನಾವು ಯಾರು ಕೂಡ ಬಲಿ ಆಗಬಾರ್ದು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.